ಮನೆಗೆ ಸರ್ವ ನೋಡಿ, ದುಷ್ಟರ ನಾಶ ಆಗಬೇಕು ತೀರ್ಮಾನಿಸಿದ ಮರುಗಳಿಗೆಯಲ್ಲಿ ಸೆರೆಮನೆ ಕೈದಿಗಳು ಬಂದು ಆಡಿರುವ ಮಾತು, ಅರಸುಕುಮಾರನ ಮಾತನ್ನು ಕೇಳಿದಾಗ ಆಶ್ಚರ್ಯ ನನಗೆ. ನರಮೇಧಕ್ಕಾಗಿ 87 ಮಂದಿನ ಸೆರೆಯಲ್ಲಿಟ್ಟಿದ್ದಾರೆ, ರಕ್ಷಿಸಬೇಕೆನ್ನುವುದು ಇವರ ಮಾತು. ಆ ಕಡೆಯಲ್ಲಿ ಧರ್ಮಾನಂದನ ನನ್ನನ್ನು ಕಾಣುವ ಅಪೇಕ್ಷೆಯನ್ನು ಹೊತ್ತಿದ್ದಾನೆ. ಒಂದಕ್ಕೊಂದು ಸಾಮ್ಯತೆ ಉಂಟು ಎನ್ನುವುದು ಇದಕ್ಕೆ ಇರ್ಲಂತೆ. ಆದೀತು ನಿಮಗೆ ರಕ್ಷಣೆ ಎನ್ನುವ ಹಾಗೆ 8 ದಿವಸದ ಅವಧಿಯನ್ನು ಕೊಟ್ಟುಕೊಳ್ಳಿ ವಿಧವ. ನಾಳೆ ದಿವಸ ಹೋಗೋಣ ಅಂತ ಇಂದ್ರಸೇನನ್ನು ಉಳಿಸಿಕೊಂಡೆ. ಹಾಗಿದ್ರೆ ಇಲ್ಲಿ ಈ ಸಭೆ ಮುಗಿಯಿತು. ಇವತ್ತು ಈ ರಾತ್ರಿಯನ್ನು ಉತ್ತರಿಸಬೇಕು ಅಂತಾದ್ರೆ ಏನ್ ಮಾಡುವುದು? ಹೆಂಡತಿ ಮನೆ ಹೋಗುವುದು ಅಂತ ತೀರ್ಮಾನ ಮಾಡಿದ್ದೇನೆ. ಹಾಗಿದ್ರೆ ಎಲ್ಲಿ ಇದ್ದಾಳೆ ಸತ್ಯಭಾಮಾದೇವಿ. ಅವಳ ವಿಶೇಷತೆ ಹಾಗೆ ಸ್ವಾಮಿ, ಅವಳಂತೆ ಯಾರೂ ಇಲ್ಲ, ಯಾರು ಅವಳಂತೂ ಇಲ್ಲ. ಕಾಡಿ ಕೂಡುವವಳು, ಕೂಡಿದ ಮೇಲೆ ಮತ್ತೆ ಕಾಡುವವಳಲ್ಲ. ಅವಳ ಮಂದಿರವನ್ನ ಸೇರಿ ಈ ರಾತ್ರಿಯನ್ನು ಉತ್ತರಿಸಿ ನಾಳೆ ಕಾರ್ಯವನ್ನು ಮುಖನಾಗ್ತೇನೆ. ಆದಷ್ಟು ಬೇಗ ಸತ್ಯಭಾಮ ಕರೆಯುವುದಕ್ಕೆ ಹೆಸರಿರುವುದಿಲ್ಲ. ಅದೇ ವ್ಯಕ್ತಿ ಸಾಯುವಾಗ ಅವನಿಗೆ ಉಸಿರಿರುವುದಿಲ್ಲ. ಜೀವನದಲ್ಲಿ ಏನನ್ನು ಸಾಧಿಸ್ತಾನೋ ಸಾಧನೆಯ ಹೆಸರೆನ್ನುವಂಥದ್ದು ಶಾಶ್ವತವಾಗಿರ್ತದೆ. ಹುಟ್ಟಿದ ಬಳಿಕ ಜೀವಿಯವರು ಏನನ್ನಾದ್ರೂ ಸಾಧಿಸಲೇಬೇಕು. ಸಾಧನೆಯ ಹಾದಿಯಲ್ಲಿ ಸತ್ಯಭಾಮೆ ಇದ್ದಾಳೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕೆ ಇಲ್ಲ. ಅದಕ್ಕೆ ಸಾಕ್ಷಿಯೇ ನೀವು. ನಾನು ಬರುವಾಗ ಏನಂತ ಹೇಳಿದ್ದೆ ನೀವು? ಇತ್ತ ಸತ್ರಾರ್ಜಿತನ ಕುವರಿ. ಮದುವೆಯಾದ ಬಳಿಕ ಹೆಣ್ಣನ್ನು ಇಂಥವರ ಮಗಳು ಅಂತ ಹೇಳುವುದಾ, ಇಂಥವರ ಹೆಂಡತಿ ಅಂತ ಹೇಳುವುದಾ? ಇಂಥವರ ಹೆಂಡತಿ ಅಂತ ಹೇಳುದು. ಕೃಷ್ಣನ ಹೆಂಡತಿ ಸತ್ಯಭಾಮೆ ಅಂತ ಯಾರು ಹೇಳುವುದಿಲ್ಲ. ಸತ್ರಾರ್ಜಿತನ ಕುವರಿ ಸತ್ಯಭಾಮ. ಇದನ್ನು ನಾನು ಗಳಿಸಿಕೊಂಡಿದ್ದೇನೆ, ಉಳಿಸಿಕೊಂಡಿದ್ದೇನೆ, ಇಲ್ಲಿಯವರೆಗೂ ಬೆಳೆಸಿಕೊಂಡಿದ್ದೇನೆ. ಅದು ಹಾಗೆ ಸ್ವಾಮಿ. ಮದುವೆಯಾದ ಮೇಲೆ ಗಂಡನ ಮನೆಯಲ್ಲೂ ಒಂದು ಗೌರವ ಸಿಗಬೇಕಾ? ಮದುವೆಯಾಗಿ ಬರುವಾಗ ಅಪ್ಪಯ್ಯನ ಮನೆಯಿಂದ ದೊಡ್ಡ ಗಂಟು ಇಟ್ಕೊಂಡು ಬರಬೇಕು.
ಹಾಗಿದ್ದಾಗ ಮಾತ್ರ ಬೆಲೆ ಗೌರವ ಸಿಗುತ್ತದೆ. ಎಲ್ಲರ ಹಾಗೆ ಕೈ ಬೀಸಿಕೊಂಡು ಬಂದವಳಲ್ಲ ನಾನು. ಬರುವಾಗ ಶಮಂತಕ ರತ್ನ ತಂದಿದ್ದೇನೆ. ಅದರಿಂದ ಬೇಕಾಗುವಷ್ಟು ಸಂಪತ್ತು ಬಂಗಾರ ಒದಗುತ್ತದೆ. ಹಾಗಾಗಿ ನನ್ನನ್ನು ಈ ರೀತಿಯಾಗಿ ಕೊಂಡಾಡುತ್ತಾ ಇದ್ದಾರೆ. ಎಷ್ಟೆಲ್ಲ ಯೋಗ್ಯತೆ ಉಂಟು, ಎಷ್ಟೆಲ್ಲ ಅರ್ಹತೆ ಉಂಟು. ಆದ್ರೆ ಬೇಸರ ನನ್ನವರ ಕುರಿತಾಗಿ. ಮನೆಗೆ ಬರದೆ 3 ದಿನಗಳಾಯಿತು. ಈ ನನ್ನ ಕೃಷ್ಣಸ್ವಾಮಿ ಎಲ್ಲಿ ಹೋದ್ರು, ಏನು ಮಾಡ್ತಾ ಇದ್ದಾರೋ ಎನ್ನುವುದೇ ನನಗೆ ಚಿಂತೆಯಾಗಿದೆ. ಆದ್ರೆ ಒಂದು ವಿಶ್ವಾಸ ಉಂಟು, ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಹಸು ಎಷ್ಟು ಬೇಲಿಯನ್ನು ಹಾರಿದ್ರು ಕೂಡ ಹೊಟ್ಟೆ ತುಂಬಿದ ಬಳಿಕ ಕೊಟ್ಟಿಗೆಗೆ ಬರ್ಬೇಕಲ್ಲ. ಈಗ ಗೊತ್ತಾದ್ರೂ ಬಂದೇ ಬರ್ತಾರೆ ಅಂತ ವಿಶ್ವಾಸ ಉಂಟು. ಬರ್ಲಿ. ಗಣವೇಗ ಹೊಮ್ಮಗವಳ ಬೆರೆಸಿ ಮಂಜಗಳು, ಗಣವೇಗ ಹೊಮ್ಮಗವಳ ಬೆರೆಸಿ ಮಂಜಗಳು, ವಿನಯದಲ್ಲಿ ಕುಳಿತು ನುಡಿದ ದೇವಿಯೊಳು. ಸತ್ಯ ನನಗೆ ಗೊತ್ತಿಲ್ವಾಗಿತ್ತೆ. ಏನು ಈ ದೂರ ಅಂತ ನನಗೆ ಗೊತ್ತಿಲ್ವಾಗಿತ್ತು. ನೀವು ಹೇಳಿದ್ಮೇಲೆ ಗೊತ್ತಾಯ್ತು. ಗೊತ್ತಾಯ್ತಲ್ಲ? ಹೌದು. ಗೊತ್ತಾದ್ಮೇಲೆ ಆದ್ರೂ ದೂರ ಹೋಗ್ಬೇಕಲ್ಲ. ಆಯ್ತು. ಏನ್ ಹೇಳಿದ್ದು? ದೂರ ಅಂದೆಲ್ಲ. ಸ್ವಲ್ಪ ಮಾತಾಡುವಾಗ ಅಂತರ ಇರ್ಲಿ ಅಂತ ಹೇಳಿದ್ದು. ಎಂತದ್ದು? ಮಾತಾಡುವಾಗ ಅಂತರ ಇರ್ಲಿ ಅಂತ ಹೇಳಿದ್ದು. ಮಾತಾಡುವಾಗ ಅಂತರ ಇಟ್ಕೊಳ್ಳುವುದೆಲ್ಲ ಕಾಲ ಮುಗೀತು. ಮತ್ತಿನ್ನಿಲ್ಲ ಅದಕ್ಕೆ. ಹಾಗಂತ ಒಟ್ಟಾರೆ ತಿರುಗುವುದು ಅಲ್ಲ, ಒಟ್ಟಾರೆ ಹತ್ತಿರ ಬಿದ್ದು ಮಾತಾಡೋದು ಅಲ್ಲ. ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಎಲ್ಲೋ ಹೋದಲ್ಲಿ ಸಮಸ್ಯೆ ಆದಿತ್ತು ಬಿಟ್ರೆ ನಮ್ಮ ಮನೆಯಲ್ಲಿ ಏನು ಸಮಸ್ಯೆ? ಮಾತಾಡ್ಬೇಡಿ ನನ್ನಲ್ಲಿ. ಯಾಕೋ ಏನೋ ಸಿಟ್ಟು ಬಂದಿದೆ ಅಂತ. ಸುಮ್ಮನೆ ನೋಡಿ. ಏನು ಈ ಸಿಟ್ಟು ಬಂದಿದೆ ಎನ್ನುವುದರ ಅರ್ಥ ಭರಿಸಿಕೊಳ್ಳಿಕ್ಕೂ ಆಗ್ತದೆ ಅಂತ ಅಲ್ವಾ? ಇವತ್ತು ಎಷ್ಟು ಪ್ರಮಾಣದಲ್ಲಿ ಬಂದಿದೆ? ಸಿಟ್ಟಿಗೆ ಪ್ರಮಾಣ ಅಂತ ಉಂಟಾ? ಅಲ್ಲಪ್ಪ, ಸಂತೋಷಕ್ಕೂ ಒಂದು ಪ್ರಮಾಣ ಇರ್ತದೆ. ಈ ಪ್ರಮಾಣ ಮೀರಿದ್ರೆ ಬರುವುದು ಸಿಟ್ಟು. ಓ, ಇದು ಮೀರಿದದ್ದ? ಮೀರಿ ಸಿಹಿ ಸಿಟ್ಟಿಗೆ ಕಾರಣ ನೀವೇ. ಯಾರು? ನಾನ? ಹೌದು. ಯಾಕೆ? ಏನಾಯ್ತು ನನ್ನಿಂದ? ನಿಮಗೊಬ್ಳು ಹೆಂಡತಿ ಇದ್ದಾಳೆ ಅಂತ ನೆನಪುಂಟಾ? ಒಬ್ಬಳು ಹೆಂಡತಿದ್ದಾಳೆ ಅಂತ ನೆನಪಿಲ್ವೇ? ಬಹಳ ಉಂಟು. ಅದೇ, ಒಂದು ಗಂಡಿಗೆ ಒಂದು ಹೆಣ್ಣಾದ್ರೆ ಸಾಯಂಕಾಲ ಆಗುವಾಗ ಸರಿಯಾಗಿ ಮನೆಗೆ ಬರ್ತಾನೆ. ನಿಮಗೆ ಹಾಗಲ್ಲ, ಊರೆಲ್ಲ ಮನೆ, ಊರೆಲ್ಲ ಹೆಂಡತಿಯರಿದ್ದಾರೆ. ಅದಕ್ಕಾಗಿ ಹೇಳಿದ್ದು ನಾನು ಒಂದಲ್ಲ ಅಂತ. ಅದೇ ಅದೇ ಸಮಸ್ಯೆ ಆಯ್ತು ನನಗೆ. ನೀನಿದ್ದೆ ಅಂತಲೂ ಗೊತ್ತುಂಟು. ಎಲ್ಲ ದಿನ ಹೀಗೆಯಾ? ಅಲ್ಲಪ್ಪ, ಇವತ್ತು ಮಾತ್ರ ಹೀಗೆ. ಯಾಕೆ? ಪ್ರತಿನಿತ್ಯವೂ ನಮ್ಮನೆಗೆ ಬರುವವರಲ್ವಾ ನೀವು? ಹೌದಪ್ಪ, ಬರ್ತೇನೆ. ಮನೆಗೆ ಬರದೆ ಎಷ್ಟು ದಿನ ಆಯ್ತು? ಮನೆಗೆ ಬರದೆ 3 ದಿವಸ. ಏನು 3 ದಿವಸ ಆಯ್ತು? ಹಾಗಲ್ಲ, ಮತ್ತೆ 3 ದಿವಸ ಆಯ್ತು. ಎಷ್ಟು ಹೇಳಿದ್ರು ಆಗುವುದು 3 ದಿವಸ, ಮತ್ತೆ ಹೆಚ್ಚಾಗುವುದಿಲ್ಲ. ನನಗೆ ಕ್ಷಣ ಒಂದು ಯುಗವಾಗಿ ಪರಿಣಮಿಸ್ತಾ ಇದೆ. ಓ ಹಾಗೆ. ಈಗ 3 ದಿನ ಬರ್ತೀವಲ್ಲ? ಹೌದು. ಎಲ್ಲಿಗೆ ಹೋದ ನೀವು? ನಾನು ಮೊದ್ಲಿದ್ದಾಗಿಲ್ಲ. ಈಗ ಮೊದ್ಲಿದ್ದಾಗ ಇಲ್ವೇ? ಅದೇ ಬದಲಾವಣೆ ಆಗಿದೆ. ಯಾಕೆ ಅಂತ? ನನ್ನ ನೋಡ್ಲಿಕ್ಕೆ ಬರುವವರು ಎಷ್ಟು ಮಂದಿ ಗೊತ್ತುಂಟಾ? ಹೌದಪ್ಪ. ನೋಡ್ಲಿಕ್ಕೆ? ಹೌದಪ್ಪ. ಮಾತಾಡ್ಲಿಕ್ಕೆ? ಹೌದು. ನಿಮಗೆ ಎಷ್ಟು ಜನ ಹೆಂಡತಿರಿದ್ದಾರೆ? 16,800 ಉಂಟು. ಅದು ಲೆಕ್ಕಕ್ಕೆ ಮಾತ್ರ. ಸಿಗದಿದ್ದದ್ದು ಇನ್ನು ಎಷ್ಟು ಉಂಟು? ಹುಡುಕ್ಲಿಕ್ಕೆ ಹೋಗ್ಲಿಲ್ಲ. ಅವರ ಮಾವ, ಅವರ ಅಪ್ಪ, ಹುಡುಗಿ ಅಪ್ಪ, ಹುಡುಗಿ ಅಮ್ಮ, ನಿಮಗೆ ಬಾವ, ಇವರೆಲ್ಲ ದಿನಕ್ಕೆ ಒಬ್ಬೊಬ್ರು ಬಂದ್ರೆ ಎಷ್ಟು ಜನ ಬರ್ಲಿಕ್ಕಿಲ್ಲ ಮನೆಗೆ? ಬರ್ಲಿಕ್ಕೆ ಎಷ್ಟು ದಿವಸ ಆಗ್ಬೋದು? ಹೌದು ಹೌದು. ಅವರೆಲ್ಲ ಬಂದು ಮಾತಾಡಿಸಿದ್ದು. ಮತ್ತೆ ಯಾರು ಬರ್ತಾರೆ ನಿಮ್ಮಲ್ಲಿ? ಅವರೆಲ್ಲ ಬಂದ್ರೆ ನಾನು ಇವತ್ತು ಬರುದಿಲ್ವಾಗಿತ್ತು. ಮತ್ತೆ ಇನ್ನೊಂದು ಸ್ವಲ್ಪ ವರ್ಷ ಬಿಟ್ಟೆ ಬರ್ತಿದ್ದೆ. ಅಂತದ್ದೇನು ವಿಚಾರ? ಬೇರೆ ಯಾವ ವಿಚಾರ ಬೇಡ ಬಾಮೆ. ಇವತ್ತು ನಡೆದ ಒಂದು ಘಟನೆ ಸಾಕು. ಏನದು? ಕೇಳ್ತೀಯ? ತರುಣಿಗೆ
ಇರುವನು ಬರದೂರು ಬಂದಿರುವುದು ನಮಗೆ ಅಲ್ಲಿರುವನು ಬರದೂರು ಬಂದಿರುವುದು ನಮಗೆ ಹೋಗಬೇಕಾದು ನಮಗೆ ಗೋಪಾಮೆ, ಹೆಂಡತಿಯೊಬ್ಬಳು ಇದ್ದಾಳೆ, ಅವಳನ್ನು ಮಾತನಾಡಿಸಬೇಕು, ಅವಳ ಯೋಗಕ್ಷೇಮ ವಿಚಾರಿಸಬೇಕು. ಅಯ್ಯೋ ಏನೂ ಇಲ್ಲ ನಿಮಗೆ. ನಿನ್ನಲ್ಲಿ ಮಾತನಾಡಲು ಸುಖವಾಗಿ ಹಾ. ಅಲ್ಲ, ಈ ರಾತ್ರಿಯನ್ನು ಉತ್ತರಿಸಲು ಸುಖವಾಗಿ ಹಾ. ಓಡೋಡಿ 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 ಹಾ. ನಿನ್ನ ಮಂದಿರವನ್ನ ಸೇರಿದೆ. ಈ ರಾತ್ರಿ ಬಂದದ್ದು ಸತ್ಯ. ಇಷ್ಟು ದಿನ ಎಲ್ಲಿಗೆ ಹೋದ್ರಿ ಅಂತ ತಿರುಗಾಟ. ಏನು ತಿರುಗಾಟ ನಿಮಗೆ? ಅಯ್ಯೋ, ತಮ್ಮ ಬಾವಳೆಯನ್ನು ಹೇಳ್ಕೊಳ್ಳಿಕ್ಕೆ ಬರುವವರು ಎಷ್ಟು ಮಂದಿ. ಮದುವೆ ಆದ್ಮೇಲೆ ಹೇಳುವುದಕ್ಕೆ ಕೇಳುವುದಕ್ಕೆ ಒಂದು ಹೆಂಡತಿ ಇರ್ತಾಳೆ ಮನೆಯಲ್ಲಿ ಎನ್ನುವ ಪರಿಜ್ಞಾನವೇ ಇಲ್ಲ ಗಂಡಸರಿಗೆ. ಅಯ್ಯೋ, ಆ ಬಗ್ಗೆ ನಾನು ತಲೆ ಬಿಸಿ ಇಲ್ಲ. ಹಾ. ಒಂದು ವೇಳೆ ನಾನೇ ಅವರಿದ್ದಲ್ಲಿ ಹೋಗ್ಬೇಕು ಅಂತಿಲ್ಲ, ಅವರೇ ನನ್ನಿದ್ದಲ್ಲಿ ಬಂದು ಕೇಳುವುದು. ಆದ್ರೆ ಇವತ್ತು ನೀವು ಕ್ಷೇಮ ಅಂತ. ಉಳಿದವರೆಲ್ಲ ಬರ್ತಾರೆ. ಹೌದು. ಆದ್ರೆ ನನ್ನ ಮನೆಗೆ ಪ್ರತಿದಿನ ಬರುವವರಲ್ವ ನೀವು? ಪ್ರತಿ ದಿವಸ ಬರಬಹುದು. ಇದ್ದ ಎಲ್ಲ ಹೆಂಡತಿಯರಿಗಿಂತ ಸತ್ಯಭಾಮ ಅಂತ ಹೇಳಿದ್ರೆ ಪ್ರೀತಿ ಅಲ್ವ ನಿಮಗೆ? ಅಯ್ಯೋ, ನಿನ್ನ ಬಿಟ್ಟರೆ ಮಾತಿನ ಯಾರಿದ್ರೆ ನನಗೆ. ಹೋದಲ್ಲೆಲ್ಲ ಹೀಗೆ ಹೇಳುದ ನೀವು? ಇವತ್ತು ಮಾತ್ರ ಇಲ್ಲಿ, ನಾಳೆ ಇನ್ನು ಹೇಗೂ? ಹಾಗಲ್ವೇ ಬಾಮೆ? ನಾನು ಈ ರೀತಿಯಾಗಿ ಬದಲಾಗುವುದಕ್ಕೆ ಕಾರಣ ಏನು? ಏನು? ಬೇರೆ ಯಾವ ವಿಚಾರವೂ ಬೇಡ. ಏನು? ಇವತ್ತು ನಡೆದ ಒಂದು ಘಟನೆಯಿಂದ ನಾನು ಏನು ಎನ್ನುವುದನ್ನು ಗೊತ್ತಾಗ್ತದೆ. ಏನಾಯ್ತು? ಇವತ್ತು ಸಭೆಯಲ್ಲಿರುವ ಸಂದರ್ಭ, ಹಾ. ಇಂದ್ರಪ್ರಸ್ಥದಿಂದ ಇಂದ್ರಸೇನ ಬಂದ. ಏನಂತೆ? ಬಂದಂತ ಆತ ಹೇಳಿದ್ದು ಒಂದೇ ಮಾತು. ಏನು? ಧರ್ಮಶ್ರೇಷ್ಠ ನನ್ನನ್ನು ನೋಡುವಂತ ಆಸೆಯನ್ನು ಹೊತ್ತಿದ್ದಾನೆ. ಆದೀತು ಯಾಕೆ ಅಂತ ಪ್ರಶ್ನಿಸಿದೆ. ರಾಜಸೂಯಾಧ್ವರ ಮಾಡುವ ಸಂಕಲ್ಪವೊಂದನ್ನ ಕೈಗೊಂಡಿದ್ದಾನೆ. ನಿಮ್ಮ ನಿರೀಕ್ಷೆಯಲ್ಲಿ ಆತ ಇದ್ದಾನೆ. ಆದಷ್ಟು ಬೇಗ ನೀವು ಬರಬೇಕು ಅಂತ ಹೇಳಿದ. ಆದೀತು ಹೋಗೋಣ ಅಂತ ಹೇಳಿಬಿಟ್ನೆ. ರಾಜಸೂಯಾಧ್ವರಕ್ಕೆ ಧರ್ಮರಾಯ ಕರೆ ಕಳಿಸಿದ್ದಾನೆ. ನಿಮ್ಮನ್ನು ಬರುವುದಕ್ಕೆ ನಾನು ಹೋಗುವ ಸಿದ್ಧತೆಯಲ್ಲಿದ್ದೆ. ಇಂದ್ರಸೇನ ಬಂದು ಹೇಳಿದ್ದೆ. ಖಂಡಿತವಾಗಿ. ಸ್ವಲ್ಪ ನಿಲ್ಲಿ, ಬರ್ತೇನೆ. ಇಲ್ಲಿಗೆ ಸೀರೆ ಬದಲಿಸಿ ಬರ್ತೇನೆ. ಈ ಸೀರೆ ಆಯಾಗಕ್ಕೆಲ್ಲ ಬೇಕಾ? ಪಟ್ಟೆ ಸೀರೆ, ಆಭರಣ. ನಾನು ಸತ್ರಾಜಿತನ ಕುವರಿ, ಶಮಂತಕ ರತ್ನ, 8 ಮಣ ಬಂಗಾರ, ಅಷ್ಟು ಆಭರಣ, ಅಷ್ಟು ಯೋಗ್ಯತೆ ಇರುವಾಗ ಆ ಜನರ ಎದುರಲ್ಲಿ ದಸ ಬಸ ತಿರುಗುದು ಬೇಡವಾ? ನಾನು ನೋಡಿದವರೆಲ್ಲ ಕೇಳುದಿಲ್ವಾ? ಕಸ ಗುಡಿಸ್ಲಿಕ್ಕೆಲ್ಲ ಬರ್ತೆ ಅಂತ ಹೇಳಿದ್ರೆ ಅಂದ್ರೆ ನೀ ದಸ ಬಸ ತಿರುಗುದು ಬೇಡ. ಹಾಗಲ್ಲ, ಉಳಿದವರೆಲ್ಲ ಕೇಳ್ತಾರೆ ತಿರುಗುವಾಗ, ಅಪ್ಪ ಇಷ್ಟು ಬಂಗಾರ ಹಾಕೊಂಡಿದ್ದಾಳೆ, ಇವಳು ಯಾರು ಚಂದದವಳು ಅಂತ ಕೇಳಿದ್ರೆ ಸತ್ಯಭಾಮೆ, ಕೃಷ್ಣನ ಹೆಂಡತಿ, ಆಗ ನಿಮಗೂ ಹೆಸರು ಬರ್ತದೆ, ನಿಮ್ಮ ಪರಿಚಯವೂ ಎಲ್ಲರಿಗೂ ಆಗ್ತದೆ. ಇವನ್ ಕೆಲಸ ಮಾಡೋ, ಶಮಂತಕ ಮಣಿ ಅಂತ ತೆಗೆದು ಕುತ್ತಿಗೆ ಕಟ್ಟುವ. ಯಾಕೆ? ಆಗ ಗೊತ್ತಾಗ್ತದೆ ಇದು ಸುತ್ರಾಯಿತನ ಮಗಳು ಅಂತ. ಸುಮ್ಮನೆ ನೀವು ವಿನೋದ ಮಾಡುದು ಎಂತದ್ದ ಮತ್ತೆ? ಮತ್ತೆ ಆ ಮಹಾತ್ವರಕ್ಕೆ, ಆ ಯಾಗಕ್ಕೆ ಹೋಗುವಾಗ ಈ ಸೀರೆ ಸಾಕಾಗ್ತದ? ಎಷ್ಟು ಸೀರೆ ಬದಲಾವಣೆ ಮಾಡಿದ್ರು ಒಳಗಿದ್ ಬಣ್ಣ ಏನು ಬದಲಾಗ್ತದ? ಅದು ನನಗೂ ಆಗುದಿಲ್ಲ, ನಿಮಗೂ ಆಗುದಿಲ್ಲ ಅಲ್ವಾ? ಮತ್ತೆ ಶೃಂಗಾರ ಅಂತದೊಂದು ಸೀರೆ, ಮತ್ತೆ ಆನೆಗೆಲ್ಲ ಶೃಂಗಾರ ಬೇಕೇನೆ? ಆನೆ ಅಂತ ಹೇಳುದು ನೀವು? ನನ್ನ ನೋಡಿದ್ರೆ ಈಗ ಆನೆ ಹಾಗೆ ಕಾಣಿಸ್ತದ? ಹಾಗೆಲ್ಲ ಹೇಳಿದ್ದು. ಮತ್ತೆ ಅಂದ್ರೆ ಆನೆಗೆ ಶೃಂಗಾರ ಯಾವತ್ತಿದ್ರು ನೀರು ಚಂದವೇ, ಮತ್ತಿನ್ನು ಬದಲಾವಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಸ್ವಲ್ಪ ವರ್ಷಕ್ಕೆ ಏನ್ ತೊಂದ್ರೆ ಇಲ್ಲ, ನೀ ಚಂದವೇ. ಹೌದು, ಆ ಮಟ್ಟಿಗೆ ನನಗೆ ವಿಶ್ವಾಸ ಉಂಟು. ಏನು? ನೀವು ಹಾಗೆ ಉಳಿದವ್ರ ಜೊತೆ ಹೋಗುದಿಲ್ಲ, ಈ ಚಂದದವ್ರ ಜೊತೆ ಇರ್ತೀರಂತ. ಹಾಗಲ್ವೇ? ಅಂದ್ರೆ ರಾಜಸೂಯಾಧ್ವರ ಏನೇ ಆಗ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಮನೇಲಿ ಇರ್ಬೇಕು ಅಂತ. ನಾನೇ ಬಿಟ್ಟು ಹೋಗು. ನಾವು ಅವರು ಎಲ್ಲರೂ ಇದೇ ಮನೇಲಿ ಇರುವ, ಬೇರೆ ಮನೆಗೆ ಹೋಗುದು ಬೇಡ. ಯಾರು ನೀ ತಲೆ ಬಿಸಿ ಮಾಡುದು ಬೇಡ. ಒಂದ್ ವೇಳೆ ಯಾರಾದ್ರೂ ಹೋದ್ರು ಮತ್ತೆ ಇದೇ ಮನೆಗೆ ಬರುವುದೇ ಬಿಟ್ರೆ ಮತ್ತೆ ಇನ್ ಬೇರೆ ಮನೆಗೆ ಹೋಗುದಿಲ್ಲ. ಹಾಗೆ ಬಿಡು. ಏನು ಈಗ ರಾಜಸೂಯಾಧ್ವರ ಮಾಡ್ತಾನೆ ಅಂತ ನಾನು ಹೋದ ತಕ್ಷಣ ನಾಳೆ ದಿವಸ ಮಾಡಿ ಪೂರೈಸ್ತಾನೆ ಅಂತಲ್ಲ. ಮತ್ತೆ ಈಗ ನಿನ್ನಲ್ಲಿ ಯಾರು ಬರ್ಬೇಕು ಅಂತ ಹೇಳಿದ್ದಾರೆ? ಅಯ್ಯೋ, ನನಗೆ ಕಾರ್ಯವಾಲ ಕೊಟ್ಟವ್ರಿ. ಸುಮ್ಮನಿರಿ ನೀವು. ನಿಮಗೆ ಆಮಂತ್ರಣ ಕೊಟ್ಟ ಮೇಲೆ ಹೆಂಡತಿಗೆ ಪ್ರತ್ಯೇಕವಾದ ಆಮಂತ್ರಣ ಕೊಡಬೇಕಾ? ಆಮಂತ್ರಣದಲ್ಲಿ ಮುದ್ರಿತವಾಗಿರ್ತದೆ ಶ್ರೀಮತಿ ಶ್ರೀ ಅಂತ ಹೇಳಿದ್ರೇನು, ಸತಿಪತಿಗಳು ಜೊತೆಯಾಗಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ನಾನು ಕೊಡುವಾಗ ಶ್ರೀಮತಿ ಇಲ್ವಾಗಿತ್ತಪ್ಪ. ನೀವು ಸರಿ ನೋಡ್ಲಿಲ್ಲ.
ಅಂದ್ರೆ ನಿಮ್ಮ ಜೊತೆಲಿ ನಾನು ಬರ್ತೇನೆ. ತಲೆಗೆ ನೀರು ಹಾಕಿದ್ರೆ ಕಾಲಿಗೆ ಬರ್ಲೇಬೇಕು. ನಿಮ್ಮ ಅರ್ಧಾಂಗಿ ಅಲ್ವಾ ನಾನು? ನೀನು ಅಂತ ಅಲ್ವೇ? ಹೆಂಗಸರ ಮನಸ್ಥಿತಿ ಅಷ್ಟು. ಏನು? ಒಂದು ವೇಳೆ ಅವರಿಗೆ ಹೋಗುವುದಕ್ಕೆ ಮನಸ್ಸೇ ಇಲ್ವಾ, ಅವರನ್ನೇ ಕರೆದ್ರು ಅವ್ರು ಹೇಳುದು ಏನಾದ್ರೂ ಒಂದು ನೆವ ಹೇಳ್ತಾರೆ ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ. ಒಂದ್ ವೇಳೆ ಅವ್ರಿಗೆ ಹೋಗುವುದಕ್ಕೆ ಮನಸ್ಸು ಉಂಟಾ, ಅವರನ್ನೇ ಕರಿಬೇಕು ಅಂತಿಲ್ಲ. ಕೇರಿ ತುದಿಲಿ ಒಂದ್ ಮನೆ ಕರೆದ್ರೆ ಸಾಕು, ನೀ ಹೋಗ್ತೇನೆ ನಾನು ಬರ್ತೇನೆ ಅಂತ ಹೊರಡ್ತೀರಿ ನೀವು. ಅಂತ ಮನಸ್ಥಿತಿ ಅವರು. ಮತ್ತೆ ಈಗ ರಾಜಸೂಯಾಧ್ವರ ಮಾಡ್ತಾನೆ ಎನ್ನುವ ಕಾರಣಕ್ಕಾಗಿ ಈಗ ನಾನು ನೇರವಾಗಿ ಅಲ್ಲಿಗೆ ಹೋದಾಗ ನಾಳೆ ದಿವಸನೇ ಮಾಡಿ ಪೂರೈಸ್ತೇನೆ ಅಂತಲ್ಲ. ನಾಳೆ ಅಲ್ಲ. ಅಯ್ಯೋ, ಅದಕ್ಕೆ ವಿಘ್ನಗಳೆಷ್ಟು, ನಾವು ನಡೆದುಕೊಳ್ಳುವ ದಾರಿ ಹೇಗೆ, ಸರಿಯಾದಂತ ನಿರ್ದೇಶನಕ್ಕಾಗಿ ಕೃಷ್ಣ ಬರಬೇಕೆನ್ನುವುದು ಅವನ ಉದ್ದೇಶ. ಹಾಗೆ ಅದಕ್ಕಾಗಿ ಪೂರ್ವಭಾವಿ ಯೋಚನೆಗಾಗಿ ಮತ್ತೆ ರಾಜಸೂಯಾಧ್ವರ ಮಾಡ್ತಾನೆ ಅಂತ ನಿನ್ನ ಬಿಟ್ಟು ಹೋಗೋ ಪ್ರಶ್ನೆ ಉಂಟಾ? ಸರಿ, ಈಗ ಅಲ್ಲಿಗಲ್ಲ. ಹಾಗಾದ್ರೆ ಮತ್ತೆ ಆದಿತ್ತು ನಾಳೆ ದಿವಸ ಹೋಗೋಣ ಅಂತ ಅವನನ್ನು ಇರಿಸಿಕೊಂಡ. ಸರಿ, ಅವ ಆ ಕಡೆ ಹೋಗತ್ತೆ, ಮತ್ತೊಬ್ಬ ಈ ಕಡೆ ಬಂದ. ಈಗ ಬಂದವನಿಗೆ ಏನಂತೆ? ಈಗ ಬಂದವ ಯಾವ್ದೋ ಕಾರ್ಯಕ್ರಮ ಇಟ್ಕೊಂಡು ಬಂದವಲ್ಲ. ಮತ್ತೆ ನೀವು ಹಾಗೆ ನಾನು ಒಂದು ದಿನಕ್ಕೆ ಒಂದೇ ಕಾರ್ಯಕ್ರಮಕ್ಕೆ ಹೋಗುದು, 2-3 ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ನನಗಾಗುದಿಲ್ಲ. ನಾನೆಲ್ಲ ಹಾಗೆ ಉಳಿದವ್ರು ಹಾಗೆ ಹೋಗ್ಲಿಕ್ಕೆ ಆಗ್ತದಾ? ಇದು ಗಟ್ಟಿ ಗಟ್ಟಿ ಹಾಗೆ ಸಾಕು, ಒಂದೇ ಕಾರ್ಯಕ್ರಮ. ಹಾಗೆ ಆಯ್ತು. ಅವ ಬಂದವ ಯಾರು? ಬಂದವ ಒಬ್ಬ ಖೈದಿ. ಖೈದಿ? ಹೌದು. ಅಂತಾಯ್ತು. ಅವ ಬಂದದ್ದು ಸರಿ ಉಂಟು. ಯಾಕೆ? ಸೆರೆಮನೆಯಲ್ಲಿ ಇದ್ದವ ಬಂದ. ಯಾಕೆ? ಯಾಕೆ? ಸೆರೆಮನೆಯಲ್ಲಿ ಹುಟ್ಟಿದವ ಹೇಗಿದ್ದಾನೆ ಅಂತ ಮಾತನಾಡಿಸ್ಕೊಂಡು ಹೋಗುದಕ್ಕೆ ಬಂದವ. ಅಂದ್ರೆ ನಮಗೊಂದು ಹೊಂದಾಣಿಕೆ ಜೊತೆ. ಹೌದೌದು ಅಲ್ವಾ? ನೀವು ಹುಟ್ಟಿದ್ದು ಅಲ್ಲೇ, ಹುಟ್ಟಿದ್ದು ಒಳ್ಳೆ, ಅವ ಈಗ ಇದ್ದದ್ದು ಅಲ್ಲೇ. ಏನಾದ್ರೂ ಸಮಸ್ಯೆ ಆದ್ರೆ ಹುಟ್ಟಿದವರಲ್ಲೇ ಕೇಳಿದ್ರೆ ಒಂದು ಪರಿಹಾರ ಸಿಗೋದಿಲ್ವಾ? ಅಂದ್ರೆ ಸೆರೆಮನೆಯಲ್ಲಿ ಹುಟ್ಟಿದವನನ್ನೇ ಬಯಸಿ ಬಂದವರು ಎಷ್ಟು ಮಂದಿ ಇದ್ದಾರೆ? ಸುಮ್ಮನಿರಿ, ತೊಂದ್ರೆ ಇಲ್ಲ. ಬಂದವ ಖೈದಿ. ಎಲ್ಲಿಯೇ ಖೈದಿ? ಎಲ್ಲೇ ಖೈದಿ? ನಮ್ಮೂರಿನ ಖೈದಿ ಅಲ್ಲ, ಗಿರಿವ್ರಜ ಪಟ್ಟಣದಿಂದ ಬಂದಿರುವಂತ ಖೈದಿ. ಗಿರಿವ್ರಜ ಪಟ್ಟಣ? ಹಾಗಿದ್ರೆ ಅವ ನಿಜವಾದ ಖೈದಿಯ? ಮತ್ತೆ ಅದು ಅಲ್ಲ, ನಿರಪರಾಧಿ ಖೈದಿ. ನಿರಪರಾಧಿ ಖೈದಿ ಆಗುದು ಹೇಗೆ? ಕಾರಣ ಉಂಟು. ಈ ಮಾಗದ ಜರಾಸಂಧ ದಿಗ್ವಿಜಯಾಕಾಂಕ್ಷಿಯಾಗಿ ಪ್ರಪಂಚದಲ್ಲಿ ಪರ್ಯಟನೆಯನ್ನು ಮಾಡಿದವ. ಸರಿ. ಹೋದಲ್ಲಿ ವಿಜಯಯಾತ್ರೆಯೊಂದಿಗೆ ಬಂದವನು ಸಹ ಶರಣು ಬಂದವರನ್ನ ರಕ್ಷಣೆ ಮಾಡುವುದನ್ನು ಬಿಟ್ಟು ಅವರನ್ನೆಲ್ಲ ತಂದು ಸರಿಯಲ್ಲಿಟ್ಟ. 87 ಮಂದಿಯನ್ನ ಸರಿಯಲ್ಲಿಟ್ಟಿದ್ದಾನಂತೆ. ಏನು ನರಮೇಧವನ್ನ ಮಾಡ್ತಾನಂತೆ. ಅದಕ್ಕಾಗಿ ಮಾಗದನಿಂದ ನಮ್ಮ ಪಾಲಿಗೆ ರಕ್ಷೆ ಬೇಕೆನ್ನುವ ಸಲುವಾಗಿ ನನ್ನಿದ್ದಲ್ಲಿಗೆ ಓಡೋಡಿ ಬಂದವ ಇವ. ರಕ್ಷಣೆ ಕೊಡಿ ಅಂತ ಯಾಚಿಸಿದ. ಖಂಡಿತವಾಗಿ. ನೀವೇನು ಹೇಳಿದ್ರಿ? ನಾ ಒಂದು ಭರವಸೆ ಮಾತು ಕೊಟ್ಟೆ. ಹೇಗೆ ಗೊತ್ತುಂಟ? ಭರವಸೆ ಮಾತು ಕೊಟ್ಟೆ. ಏನಂತ? ಹೇಗೆ ಅಂತ ಕೇಳು. ಏನು? 8 ದಿವಸದಲ್ಲಿ ಮಾಗದನನ್ನ ಕೊಂದು ನಿಮ್ಮನ್ನ ಸೆರೆಯಿಂದ ಬಿಡಿಸ್ತೇನೆ ಅಂತ ಭರವಸೆ ಕೊಟ್ಟೆ. ಏನ್ ಹೇಳಿದ್ರಿ? 8 ದಿವಸದಲ್ಲಿ ಮಾಗದನನ್ನ ನೀವು ಭರವಸೆ ಅವಸಾಕೆ ಅವಸಾಕೆ
ಎನ್ನುವ ಗಾದೆಯ ನೊಂದ ಕಂಡೆ ಎನ್ನುವ ಗಾದೆಯ ನೊಂದ ಕಂಡೆ 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 ನಿಂತಾದು ಜನಪಮಾನದ ಗಂಜಿ ಊರ ಬಿಟ್ಟಿದು ಜನಪಮಾನದ ಗಂಜಿ ಮಾಗದ ಗಂಜಿ ಅಜ್ಜಿ ಗಂಜಿ ಜನಪಮಾನದ ಗಂಜಿ ಊರ ಬಿಟ್ಟಿದು ಊರ ಬಿಟ್ಟಿದು ಊರ ಬಿಟ್ಟಿದು ಎನ್ನುವ ಗಾದೆಯ ನೊಂದ ಕಟ್ಟೆನಿಂದಾದು ಜನಪಮಾನದ ಗಂಜಿ ಊರ ಬಿಟ್ಟೀನೋ ಊರ ಬಿಟ್ಟೀನೋ ಊರ ಬಿಟ್ಟೀನೋ ಎಂಟು ದಿವಸದಲ್ಲಿ ಮಾಗದ ನನ್ನ ಕೊಂದು ಸರಿಯಿಂದ ಬಿಡಿಸ್ತೀನಂತ ಭರವಸೆ ಮಾತನ್ನು ಕೊಟ್ಟು ಬಿಟ್ಟೆ. ನೀವು ಹೌದು, 8 ದಿನದಲ್ಲಿ 8 ದಿವಸ ಮಾಗದನನ್ನು ಅಪ್ಪ ಒಂದು ಏನ್ ಹೇಳೋದು ಸ್ವಾಮಿ? ಏನು ವಿಷಯ ಹೇಳಿದ್ ನಾನು? ವ್ಯಕ್ತಿಯವರನ್ನು ಜೀವನದಲ್ಲಿ ಯಾವ ಮಾತನ್ನು ಆಡುವುದು ಮುಖ್ಯವಲ್ಲ, ಆಡಿದ ಮಾತನ್ನು ಎಷ್ಟರ ಮಟ್ಟಿಗೆ ಉಳಿಸಿಕೊಳ್ಳಿಕ್ಕಾಗುತ್ತದೆ ಎನ್ನುವುದನ್ನು ಯೋಚನೆ ಮಾಡಬೇಕು. ಆದ್ರೆ ಒಟ್ಟಾರೆ ಮಾತಾಡ್ತಾರೆ. ನಿಮ್ಮದು ಹಾಗೆ ಆಯ್ತಲ್ಲ? ಕಾಲಿಡುವ ಮುನ್ನ ಕಣ್ಣಿಡಬೇಕು, ಅದು ಬುದ್ಧಿವಂತರ ಲಕ್ಷಣ. ಸ್ವಲ್ಪ ತಪ್ಪಿ ಹೋಯಿತೋ ಏನೋ. ಇಲ್ಲಪ್ಪ, ನೀವು ಆಶ್ವಾಸನೆ ಕೊಟ್ಟದ್ದು ಹೇಗಾಯ್ತು ಗೊತ್ತಾ? ಹೇಗಾಯ್ತು? ಕಾಡು ದಾರಿಯಲ್ಲಿ ಒಂದು ಬಿನುಗು ದೇವತೆ ಇರ್ತದೆ. ಸರಿ, ಅಂದ್ರೆ ಪೂಜೆ ಪುನಸ್ಕಾರಗಳೇ ಇಲ್ಲದಂತಹ ಕ್ಷುದ್ರ ದೇವತೆ. ಆ ದಾರಿಯಲ್ಲಿ ಯಾರಾದ್ರೂ ಹೋಗ್ತಾ ಇದ್ರೆ ಆ ಬಿನುಗು ದೇವತೆ ಕರೆದು ಆಡುದಂತೆ. ಏನಂತೆ? ಬನ್ನಿ ಬನ್ನಿ, ನನಗೆ ಪೂಜೆ ಮಾಡಿ, ನಾನು ನಿಮಗೆ ವರವನ್ನು ಕೊಡ್ತೇನೆ. ವರವನ್ನು ಕೊಡುವ ಯೋಗ್ಯತೆ ಇದ್ದದಿದ್ರೆ ಆ ಕಲ್ಲಿಗೆ ಪೂಜೆ ಪುನಸ್ಕಾರಗಳು ಇಲ್ಲದೆ ಇರ್ತಿತ್ತ ಹೇಳು? ಸ್ವಯಂ ಶಕ್ತಿ ಅದ್ರಲ್ಲಿ ಇದ್ದದ್ದೇ ಹೌದು ಅಂತಾದ್ರೆ 4 ಮಂದಿ ಅದನ್ನು ಪೂಜಿಸ್ತಾ ಇದ್ರು. ಸ್ವಯಂ ಶಕ್ತಿ ಇಲ್ಲ, ಮತ್ತೊಬ್ಬರಿಗೆ ಶಕ್ತಿ ಕೊಡುವುದು ಎಲ್ಲಿಂದ? ನಿಮ್ಮದು ಹಾಗೆ ನಿಶಕ್ತಿ ಆಯ್ತು. ಅಯ್ಯೋ, ಸ್ವಯಂ ಶಕ್ತಿ ಇಲ್ಲ, ಇನ್ನೊಬ್ಬರಿಗೆ ಶಕ್ತಿ ಕೊಡುವುದು ಹೇಗೆ? ಅಂದ್ರೆ ಮಾಗದನ ಹೆಸರು ಕೇಳಿದ್ರೆ ಓಡಿ ಹೋಗುವವರು ನೀವು. ನೀವು ಹೌದಾ? ಯೋಚನೆ ಮಾಡಿ, ಏನು ಮಾಗದ ಎಷ್ಟು ಬಾರಿ ನಿಮ್ಮ ನರಸುತ್ತ ಬರಲಿಲ್ಲ? 17 ಬಾರಿ ಬಂದಿದ್ದ. ಹೌದು, ದಂಡೆತ್ತಿ ಬಂದವ. ದಂಡೆತ್ತಿ ಬಂದಾಗ ಹೌದು, ಮಾಗದ ಬರ್ತಾನೆ ಅಂತ ಗೊತ್ತಾದ್ರೆ ಸಾಕು, ನೀವು ಹಾಗೂ ನಿಮ್ಮ ಅಣ್ಣ ಬಲಭದ್ರ ಇಬ್ಬರು ಸ್ಥಳ ಬಿಡುವುದು, ಓಡುವುದು 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 ಓಡುವುದು. ಹೀಗೆ ಒಂದು ದಿನ ಪ್ರಕರಣವೇ ಕಟ್ಟಿಸಿ ಹೋಯಿತು. ಮಾಗದ ಬಂದ ಎನ್ನುವ ವಿಚಾರವನ್ನು ಕೇಳಿದಾಕ್ಷಣ ತಡ ಮಾಡಲಿಲ್ಲ, ಏದುಸಿರನ್ನು ಬಿಡುತ್ತಾ ಓಡಿದ್ದೆ ನೀವು ಅಣ್ಣ ತಮ್ಮ. ಹೇಗೆ ಓಡಿದ್ದೇವೆ ಅವತ್ತು? ಹೌದಪ್ಪ, ಅಲ್ಲ ಆ ಸ್ಥಳದಲ್ಲಿ ಇನ್ನು ಹುಲ್ಲುಗಿಡ ಹುಟ್ಲಿಕ್ಕಿಲ್ಲ, ಆ ರೀತಿ ಓಡಿದ್ದೀರಿ ನೀವು. ಓಡಿದ್ದು ಮಾತ್ರ ಅಲ್ಲ, ಗೋಮಂತಕ ಪರ್ವತವನ್ನೇ ಏರಿದ್ದು, ಅಲ್ಲಿಗೂ ಮಾಗದ ಬಿಡ್ಲಿಲ್ಲ. ಕೃಷ್ಣ ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳಿದಾಗ ಹೆದರಿದಂತ ನೀವು ಮತ್ತೆ ನಿಮ್ಮ ಅಣ್ಣ ಗೋಮಂತಕ ಪರ್ವತದಿಂದ ಸಮುದ್ರಕ್ಕೆ ಹಾರಿ. ಆಗ ನಿಮ್ಮ ತಮ್ಮ ಅಣ್ಣ ಏನ್ ಮಾಡಿದ? ಸಮುದ್ರದ ತಳಭಾಗದಲ್ಲಿರುವಂತಹ ಕುಶಸ್ಥಳಿ ಅದನ್ನ ಮೇಲೆತ್ತಿದ್ದೆವು ಎನ್ನುವ ಭೂಪ್ರದೇಶವನ್ನು ಹಲಾಯುಧದಿಂದ ಮೇಲೆತ್ತಿದ. ಅದಕ್ಕೆ ದ್ವಾರಕ ಅಂತ ಹೆಸರಿಸಿದ. ನೋಡಿ, ಒಂದು ಓಟದಲ್ಲಿ ಎಂತ ಸ್ಥಳವೊಂದು ಪರಿಚಯ ಐತಿ ಎಲ್ಲರಿಗೂ. ಮತ್ತೆ ನೀವು ನಮ್ಮದೆಲ್ಲ ತಿರುಗಾಟ ಹಾಗೆ, ಒಟ್ಟಾರೆ ತಿರುಗಾಟ ಮಾಡಬಾರ್ದು. ಕಳೆದ ಮಳೆಗಾಲ ಎಷ್ಟು ಎನ್ನುವುದು ಪ್ರಧಾನ ಅಲ್ಲ, ಮತ್ತೆ ಅದರಲ್ಲಿ ಎಷ್ಟು ನಾವು ಗಳಿಸಿದ್ದೇವೆ ಎನ್ನುವುದು ಪ್ರಧಾನ. ಹೌದು, ನೀವು ಓಡುತ್ತಾ ಹೆದರುತ್ತಾ ಏನೆಲ್ಲ ಗಳಿಸ್ತೀರಿ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಈ ದ್ವಾರಕ್ಕೆ ಅಂತ ತಿರುಗಿರುವುದಿಲ್ವ? ಮಾಗದರ ಹೆಸರನ್ನು ಕೇಳಿದ್ರೆ ಹೆದರಿ ಓಡುವಂತ ನೀವು ಅವರನ್ನು ರಕ್ಷಿಸ್ತೇನೆ ಅಂತ ಹೇಗೆ ಹೇಳಿದ್ರಿ ಸ್ವಾಮಿ? 17 ಬಾರಿ ಅವನಿಗೆ ಹೆದರಿ ನಾನು ಓಡಿದೆ ಅಂತ ನೀನು ಹೇಳುವುದು. ಸುಮ್ಮನೆ ಉಳಿಯ ವಿಷಯ ನಿನಗೆ ಗೊತ್ತಿಲ್ಲ. ಏನು ವಿಷಯ ಗೊತ್ತಿಲ್ಲದೆ ಹೇಳ್ಬಾರ್ದು ಅಂತ. ಏನಾಯ್ತು? ನಿನಗೆ ಸತ್ಯ ವಿಷಯವನ್ನು ನಾನು ಹೇಳ್ತೇನೆ ಕೇಳು. ಯಾವುದು? 17 ಬಾರಿ ಅಟ್ಟಿಸಿಕೊಂಡು ಬಂದವ ಯಾರು? ಮಾಗದ. ಓಡಿದವ ಯಾರು? ನೀವು. ತಿರುಗಿ ಹೋದವ ಯಾರು? ಮಾಗದ. ಗೆದ್ದವ ಯಾರು? ನೀವು. ಸೂಕ್ಷ್ಮ ಅಲ್ಲುಂಟು, ಒಟ್ಟಾರೆ ಹೇಳುವುದಲ್ಲ. 17 ಬಾರಿಯೂ ನನ್ನನ್ನು ಹಿಡಿಲಿಕ್ಕೆ ಅವನಿಂದ ಆಗ್ಲಿಲ್ಲ ಅಂದ್ರೆ ಅವನ ಸೋತಿದ್ದಾನೆ ಎನ್ನುವುದೇ ಅರ್ಥ ಅಲ್ವಾ? ಮತ್ತೆ ದ್ವಾರಕ್ಕೆ ಅಂತ ನಾನು ನಿರ್ಮಾಣ ಮಾಡಿದೆ, ಅವನ ಹೆದರಿಕೆ ಅಂತಲ್ಲ, ಉಳಿಯುವುದಕ್ಕೆ ಒಂದು ಸುಸಜ್ಜಿತವಾದಂತ ಸ್ಥಳ ಬೇಕಿತ್ತು. ಮತ್ತೆ ಅರಸು ಮಕ್ಕಳ
ಮರುಗಳಿಗೆ ನಾನೇ ಕರೆದು ಹೇಳಿದ್ದಲ್ಲ, ನಿಮಗೆ ಕಷ್ಟ ಉಂಟು ಪರಿಹಾರ ಮಾಡ್ತೇನೆ ಅಂತ ನಾನು ಹೇಳಿಲ್ಲ. ಅವರಾಗೆ ನನ್ನಿದ್ದಲ್ಲಿ ಬಂದದ್ದಲ್ವ. ನೀವು ಹೆದರಿ ಓಡಿದ್ದೇನೆ ನಾನೇ ಗೆದ್ದಿದ್ದೇನೆ ಅಂತ ಹೇಳ್ಬೇಡಿ. ಈಗ ಒಬ್ಬೊಬ್ಬರಿಗಾಗಿ ಹುಡುಕಾಟ ನೋಡಿದ್ರೆ ಸತ್ಯ ಹುಡುಕುವುದಕ್ಕಾಗಿ ಅವ್ರು ಹುಡುಕ್ತಾ ಇದ್ದಾರೆ, ಯಾರು ಅಂತ ಸಿಗುದಿಲ್ಲ. ಹಾಗಂತ ಅವರೇ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅದು ಸಮಾಜದ ನ್ಯಾಯ ನೀತಿ ಅಲ್ಲ. ಆದ್ರೂ ಒಂದು ಏನು, ಸತ್ಯಕ್ಕೆ ಯಾವತ್ತಿಗೂ ಸಾವಿಲ್ಲ. ಇವತ್ತಲ್ಲ ನಾಳೆ ಸತ್ಯ ಸಿಕ್ಕೇ ಸಿಗ್ತದೆ. ಸತ್ಯಕ್ಕೆ ಜಯವಿದೆ. ಆದ್ರೆ ನನಗೆ ಬೇಸರ ಆಗೋದು ಮತ್ತೇನಲ್ಲ, ಏನು? ಬಂದು ದೂರಿಕೊಂಡವರೆಲ್ಲ ಯಾರು? ಅರಸು ಮಕ್ಕಳು. ಅವರು ತಿಳಿದದ್ದಾದ್ರೂ ಏನು? ಏನು ಗಣದೈವನಿಂದು ಮರುಳಾ